ವಿಜಯ್ನ ಯುನಿಸೆಕ್ಸ್ ಮಸಾಜ್ ಪಾರ್ಲರ್ ಮೇಲೆ ದಾಳಿ ಮಾಡಿದ ಪ್ರಸಾದ್ ಅತ್ತಾವರ ಸದ್ಯ ವಾಮಾಚಾರ ಮಾಡಿದ ಆರೋಪದಲ್ಲಿ ಸಿಲುಕಿಕೊಂಡಿದ್ದಾರೆ. ಪಾರ್ಲರ್ ದಾಳಿಯಲ್ಲಿ ಬಂಧನವಾಗಿದ್ದ ವೇಳೆ ತನಿಖೆಯಲ್ಲಿ ಪ್ರಸಾದ್ ಅತ್ತಾವರ ಮೊಬೈಲ್ನಲ್ಲಿ ವಾಮಾಚಾರ ಮಾಡಿದ ವಿಡಿಯೋ ಪತ್ತೆಯಾಗಿತ್ತು. ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಮೂಡ ಹಗರಣದ ಆರೋಪ ಮಾಡಿದ ಸ್ನೇಹಮಯಿ ಕೃಷ್ಣ ಹಾಗೂ ಗೋವಿಂದರಾಜು ಅವರಿಗೆ ಶಕ್ತಿ ತುಂಬಲು ಈ ವಾಮಾಚಾರ ಮಾಡಲಾಗಿತ್ತು. ಬೆಂಗಳೂರಿನ ಅಶೋಕನಗರ ಸ್ಮಶಾನದಲ್ಲಿ ಈ ವಾಮಾಚಾರ ನಡೆಸಿ ಕುರಿಬಲಿ ನೀಡಿದ ರಕ್ತವನ್ನ ಇಬ್ಬರ ಫೋಟೋಗಳಿಗೆ ಅರ್ಪಣೆ ಮಾಡಲಾಗಿತ್ತು. ಇವರಿಬ್ಬರ ಹೆಸರಿನ ಜೊತೆ ಪ್ರಸಾದ್ ಅತ್ತಾವರ ಹಾಗೂ ಆತನ ಪತ್ನಿ ಸುಮಾ ಅವರ ಹೆಸರಿನ ಚೀಟಿಯನ್ನು ಕಾಳಿದೇವಿಯ ಕೊರಳಿಗೆ ಹಾಕಿದ್ದು ಕೂಡ ಕಂಡುಬಂದಿತು. ಈ ಪ್ರಕರಣದ ತನಿಖೆ ನಡೆಸಿದ ಪೊಲೀಸರು ಕಾಳಿ ದೇವಸ್ಥಾನದ ಅರ್ಚಕ ಹಾಗೂ ಪ್ರಸಾದ್ ಅತ್ತಾವರ ಪತ್ನಿ ಸುಮಾ ಬೆನ್ನು ಬಿದ್ದಿದ್ದಾರೆ. ಆದರೆ ಅರ್ಚಕ ಎದೆನೋವಿನ ಕಾರಣ ನೀಡಿ ಆಸ್ಪತ್ರೆಗೆ ದಾಖಲಾಗಿದ್ದು ಬೇಲ್ ಪಡೆದು ಆರಾಮವಾಗಿ ಓಡಾಡ್ತಿದ್ದಾರೆ. ಇನ್ನು ಉಡುಪಿ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಎಸ್ಐ ಆಗಿ ಸೇವೆ ಸಲ್ಲಿಸುತ್ತಿರುವ ಸುಮಾ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಠಾಣೆಗೂ ಬಾರದೆ ತಲೆಮರೆಸಿಕೊಂಡಿದ್ದಾರೆ. ಪ್ರಸಾದ್ ಅತ್ತಾವರ ವಿಚಾರಣೆ ನಡೆಸಿದ ಪೊಲೀಸರಿಗೆ ಹಲವು ಮಾಹಿತಿಗಳು ದೊರಕಿವೆ. ಆದರೆ ಅರ್ಚಕ ಹಾಗೂ ಸುಮಾ ವಿಚಾರಣೆ ಬಾಕಿ ಉಳಿದಿದ್ದು ಶೀಘ್ರವಾಗಿ ಇಬ್ಬರನ್ನೂ ವಶಕ್ಕೆ ಪಡೆದು ತನಿಖೆ ನಡೆಸುವುದಾಗಿ ನಗರ ಪೊಲೀಸ್ ಆಯುಕ್ತ ಅನುಪಮ್ ಅಗ್ರವಾಲ್ ಹೇಳಿದ್ದಾರೆ. ಪ್ರಸಾದ್ ಅತ್ತಾವರ್ ಕೇಸಲ್ಲಿ ಈಗಾಗಲೇ ನಾವು ಫೊರೆನ್ಸಿಕ್ ಅನಾಲಿಸಿಸ್ ಮಾಡ್ತಾ ಇದ್ದೀವಿ. ಅವರು ಏನೇನು ಎಕ್ವಿಪ್ಮೆಂಟ್ಸ್ ಬಳಕೆ ಮಾಡಿದ್ದಾರೆ, ಜೊತೆಗೆ ಪ್ರೀಸ್ಟ್ಗೆ ನಾವು ವಿಚಾರಣೆ ಮಾಡಿದ್ದೀವಿ ಮತ್ತು ಅವ್ರಿಗೆ ಹಾಜರಾಗಲಿಕ್ಕೆ ನೋಟಿಸ್ ಕೊಟ್ಟಿದ್ದೀವಿ. ಇನ್ನೂವರೆಗೆ ಅವರು ಹಾಜರಾಗಿಲ್ಲ. ಓನ್ಲಿ ಟೈಮ್ ವಿ ಕುಡ್ ಇಂಟ್ರೋಗ್ರೇಟ್ ಹಿಮ್ ವಾಸ್ ವೆನ್ ಹಿ ವಾಸ್ ಇನ್ ಹಾಸ್ಪಿಟಲ್. ನಂತರ ಅವರು ನಮಗೆ ಇನ್ವೆಸ್ಟಿಗೇಷನ್ಗೆ ಕಾಪ್ರೇಷನ್ ಕೊಡ್ತಾ ಇಲ್ಲ. ಇನ್ಫ್ಯಾಕ್ಟ್ ಆವಾಗ ಅವರು ಹೃದಯ ಕಾಯಿಲೆಯನ್ನು ಅದು ತೋರಿಸಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದರು. ನಂತರ ಆ್ಯಸ್ ಸೂನ್ ಆ್ಯಸ್ ಈ ಗಾಟ್ ದ ಬೇಲ್, ಆವಾಗಿಂದ ಅವರು ಹಾಸ್ಪಿಟಲ್ ಡಿಸ್ಚಾರ್ಜ್ ಆಗಿ ಬೇರೆ ಕಡೆ ತಿರುಗಾಡ್ತಾ ಇದ್ದಾರೆ. ಇದೇ ರೀತಿ ಅವರು ಹೆಂಡತಿ ಸುಮಾ ಹೂಸ್ ವರ್ಕಿಂಗ್ ಎಸ್ ಸಬ್ ಇನ್ಸ್ಪೆಕ್ಟರ್ ಇನ್ ಉಡುಪಿ, ಅವಳಿಗೆ ಕೂಡ ನಾವು ಹಾಜರಾಗಲಿಕ್ಕೆ ನೋಟಿಸ್ ಕೊಟ್ಟಿದ್ದೀವಿ. ಅವಳು ಕೂಡ ಈಗ ರಜಾ ಹಾಕಿ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಎಬ್ಸ್ಕೊಂಡಾಗಿದ್ದಾರೆ. ಸೊ ವಿ ಆರ್ ನಾಟ್ ಗೆಟಿಂಗ್ ಕಾಪ್ರೇಷನ್ ಫ್ರಮ್ ದೆಮ್. ಆದರೆ ನಾವು ಕಾನೂನುಬದ್ಧವಾಗಿ ಮತ್ತು ಲೀಗಲಿ ಏನೇನು ಇನ್ವೆಸ್ಟಿಗೇಷನ್ ಮಾಡಬೇಕು ಅದು ಮಾಡ್ತಾಯಿದ್ದೀವಿ. ಇಬ್ಬರಿಗೆ 2 ಸತಿ ನೋಟಿಸ್ ಜಾರಿ ಆಗಿದೆ. ಈಗ ನಾವು 3ನೇ ನೋಟಿಸ್ ಜಾರಿ ಮಾಡ್ತೀವಿ.